ತುಳುನಾಡು ಅಂದ್ರೆ ಕೇವಲ 3 ಜಿಲ್ಲೆಗಷ್ಟೇ ಸೀಮಿತವಲ್ಲ. ತುಳುನಾಡಿನ ಜನರು ದೇಶದ ಮೂಲೆ ಮೂಲೆಯಲ್ಲೂ ಇದ್ದಾರೆ. ಬಣ್ಣದ ಲೋಕದಲ್ಲೂ ರೋಲ್ ಮಾಡ್ತಾ ಇದ್ದಾರೆ. ಸ್ಯಾಂಡಲ್ವುಡ್, ಟಾಲಿವುಡ್, ಕಾಲಿವುಡ್ ಜೊತೆಗೆ ಬಾಲಿವುಡ್ ನಲ್ಲೂ ತನ್ನ ಛಾಪನ್ನು ಮೂಡಿಸಿದ್ದಾರೆ. ಈ ಮಧ್ಯೆ ಬಾಲಿವುಡ್ ಸ್ಟಾರ್ ಸುನಿಲ್ ಶೆಟ್ಟಿ ಕೋಸ್ಟಲ್ವುಡ್ಗೆ ಎಂಟ್ರಿ ಕೊಡುವ ಸುಳಿವೊಂದನ್ನು ನೀಡಿದ್ದಾರೆ. ಇತ್ತೀಚೆಗೆ ದುಬೈನಲ್ಲಿ ನಡೆದ ತುಳು ಸಮ್ಮೇಳನದಲ್ಲಿ ಭಾಗವಹಿಸಿದ ಸುನಿಲ್ ಶೆಟ್ಟಿ ತುಳು ಚಿತ್ರದಲ್ಲಿ ಅಭಿನಯಿಸುವ ಬಗ್ಗೆ ಮಾತನಾಡಿದ್ರು. ಈ ಹಿಂದೆಯೇ ನಾನು ತುಳು ಚಿತ್ರದಲ್ಲಿ ಅಭಿನಯಿಸ್ತೀನಿ ಅಂತ ಹೇಳಿದ್ದೀನಿ, ಹಾಗೆ 100% ನಟಿಸ್ತೀನಿ ಕೂಡ. ಆದರೆ ಒಂದು ಷರತ್ತು ಇದೆ ಎಂದು ಹೇಳಿದ್ರು. ಅಷ್ಟಕ್ಕೂ ಶೆಟ್ಟಿ ಹಾಕಿದ ಷರತ್ತು ಏನು ಗೊತ್ತಾ? ಬಾಲಿವುಡ್ನಲ್ಲಿ ಸ್ಟಾರ್ ಆಗಿ ಮಿಂಚಿದ್ರು. ತುಳುನಾಡಿನ ಬಗ್ಗೆ ಅಪಾರ ಪ್ರೀತಿ ಅಭಿಮಾನವನ್ನು ಹೊಂದಿರುವ ಸುನಿಲ್ ಶೆಟ್ಟಿ ಹುಟ್ಟೂರನ್ನು ಮರೆತಿಲ್ಲ. ತುಳುನಾಡಿನ ದೇವಸ್ಥಾನ ದೈವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಭೂತಾರಾಧನೆ, ನಾಗಾರಾಧನೆಯನ್ನು ಆಚರಿಸ್ತಾರೆ. ಹೀಗಿರುವ ಶೆಟ್ಟಿ ತುಳು ಚಿತ್ರದಲ್ಲಿ ಅಭಿನಯಿಸಲು ಹಾಕಿರುವ ಷರತ್ತು ಏನಪ್ಪಾ ಅಂದ್ರೆ, ಆ ತುಳು ಚಿತ್ರದಲ್ಲಿ ಆಗುವ ಕಲೆಕ್ಷನ್ ಅನ್ನು ತುಳುನಾಡಿನ ಮಕ್ಕಳ ಎಜುಕೇಶನ್ಗೆ ಬಳಸಬೇಕು. ಇದಕ್ಕೆ ಒಪ್ಪಿದ್ರೆ ನಾನು 100% ಆ ತುಳು ಚಿತ್ರದಲ್ಲಿ ಅಭಿನಯಿಸ್ತೀನಿ ಎಂದು ಸುನಿಲ್ ಶೆಟ್ಟಿ ತನ್ನ ತುಳುನಾಡಿನ ಅಭಿಮಾನವನ್ನು ಮೆರೆದ್ರು. ಏನೇ ಇರ್ಲಿ, ಆದಷ್ಟು ಬೇಗ ಸುನಿಲ್ ಶೆಟ್ಟಿ ಕೋಸ್ಟಲ್ವುಡ್ಗೆ ಎಂಟ್ರಿ ಕೊಡ್ಲಿ. ಹಾಗೆ ಈ ಚಿತ್ರದಿಂದ ತುಳುನಾಡಿನ ಮಕ್ಕಳ ಶಿಕ್ಷಣ ಮತ್ತಷ್ಟು ಸುಧಾರಣೆಯಾಗಲಿ ಎನ್ನುವುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.